ಈ ಬಾರಿಯ ಚುನಾವಣೆಯಲ್ಲಿ ಜನರ ಪ್ರತಿಕ್ರಿಯೆ ಹೇಗಿದೆ? ನರೇಂದ್ರ ಮೋದಿ ಇವತ್ತು ನಮ್ಮದು ನಾಯಕರು. ಈ ದೇಶಕ್ಕೆ ಏನಾದರೂ ಒಳ್ಳೆಯದು ಮಾಡ್ತಾರೆ ಅದು ನರೇಂದ್ರ ಮೋದಿ ಜನರು ನಂಬಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ದೇಶವನ್ನು ಇವತ್ತು ಭಾರತವನ್ನು ಇಡೀ ವಿಶ್ವದಲ್ಲಿ ಗುರುತಿಸಿಕೊಳ್ಳಲಿಕ್ಕೆ ನರೇಂದ್ರ ಮೋದಿಯವರು ಕಾರಣಕರ್ತರಾಗಿದ್ದಾರೆ. ಭಾರತವನ್ನು ಇಡೀ ವಿಶ್ವದಲ್ಲಿ ಇವತ್ತು ಭಾರತ ಒಂದು ಸದೃಢವಾಗಿ ಬೆಳೀತಾ ಇದೆ. ಚೀನಾ, ಪಾಕಿಸ್ತಾನ, ಈಚೆಯಿಂದ ಬಾಂಗ್ಲಾ ಈ ಎಲ್ಲ ನೆರೆ ದೇಶಗಳು ನಮಗೆ ಟಕ್ಕರ್ ಕೊಟ್ಟರು ಕೂಡ ಆ ಟಕ್ಕರಿಗೆ ತಂತ್ರಜ್ಞಾನಕ್ಕೆ ಮುಖಾಂತರ, ಚಾಣಕ್ಯ ನೀತಿ ಮುಖಾಂತರ ಯಾವ ರೀತಿಯಲ್ಲಿ ಅವರು ಮಾಡಬೇಕು ಅದು ಎಲ್ಲ ಅವರು ಮಾಡ್ತಾಯಿದ್ದಾರೆ. ಅದಕ್ಕಾಗಿ ಒಂದು ಬಹಳ ವಿಶ್ವಾಸಭರಿತವಾದ ಒಂದು ಬಹಳ ಸದೃಢವಾಗಿ ಮಾಡುವಂಥ ನಾಯಕತ್ವ ದೇಶದಲ್ಲಿದೆ. ಇದನ್ನು ಜನರು ಮೆಚ್ಚಿಕೊಂಡಿದ್ದಾರೆ. ಮತ್ತು ನರೇಂದ್ರ ಮೋದಿಯವರು ನಾನು ಒಂದು ಹೇಳ್ತೇನೆ, ಮಂಗಳೂರನ್ನು ಸ್ಮಾರ್ಟ್ ಸಿಟಿ ಯೋಜನೆಗೆ ಅವರು ತಂದರು. ಮಂಗಳೂರಿಗೆ ಸ್ಮಾರ್ಟ್ ಸಿಟಿ ಯೋಜನೆ ನರೇಂದ್ರ ಮೋದಿ ಕೊಟ್ಟರು. ಇನ್ನು ಮುಂದಿನ ದಿನಗಳು ಈಗಾಗಲೇ ಒಂದು ಹಲವಾರು ಕೋಟಿ ಅದಕ್ಕೆ ಬಂತು. ಇನ್ನು ಮುಂದಿನ ದಿನಗಳಲ್ಲಿ 1,000 ಕೋಟಿಯಷ್ಟು 1,000 ಚಿಲ್ಲರೆ ಕೋಟಿಯಷ್ಟು ನರೇಂದ್ರ ಮೋದಿಯವರ ಅನುದಾನ ಸ್ಮಾರ್ಟ್ ಸಿಟಿಗೆ ಬರ್ತದೆ. ನಾನು ಹೇಳ್ತೇನೆ, ನರೇಂದ್ರ ಮೋದಿಯವರ ಕನಸಿನ ಕೂಸು ಅದು. 100 ನಗರವನ್ನು ಸ್ಮಾರ್ಟ್ ಸಿಟಿ ಮಾಡಬೇಕು ಅಂಥೇಳಿ. ಆ ಸ್ಮಾರ್ಟ್ ಸಿಟಿ ಮಾಡಬೇಕು ಅಂತೇಳಿ ಅದನ್ನು ಮಂಗಳೂರನ್ನು ಆಯ್ಕೆ ಮಾಡೋದಷ್ಟರಲ್ಲಿ ನಮ್ಮ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ವಿಶೇಷವಾದ ಪ್ರಯತ್ನದಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಸ್ಕೊಂಡು ನಮ್ಮ ಮಂಗಳೂರನ್ನು ಕೂಡ ಸ್ಮಾರ್ಟ್ ಸಿಟಿ ಆಯ್ಕೆಯಾಗಿದೆ. ಅದರ ಪೂರಕವಾದ ಕೆಲಸಗಳು ಏನಾಗಿದೆ ಈಗ? ಸ್ಮಾರ್ಟ್ ಸಿಟಿಯ ಯೋಜನೆಗಳು ಎಲ್ಲ ನೆನೆಗುದ್ದಿದೆ, ಏನೂ ಇಲ್ಲ ಫೈಲ್ಗಳ. ಅದಕ್ಕೆ ಏನಕ್ಕೆ ಹೇಳಿದ್ರೆ, ಕೇಂದ್ರ ಸರ್ಕಾರದ ಯಾವುದಾದ್ರೂ ಒಂದು ಯೋಜನೆಗಳು ಮಾಡ್ತಾ ಉಂಟು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಇಲ್ಲ ಮಹಾನಗರ ಪಾಲಿಕೆ, ಇದನ್ನು ಮಾಡಿದರೆ ನಾವು ಕೇಂದ್ರ ಸರ್ಕಾರಕ್ಕೆ ಒಳ್ಳೆಯ ಲಾಭಗಳು ಸಿಗ್ತದೆ ಅಂತ ಹೇಳೋ ದೃಷ್ಟಿಯಲ್ಲಿ ಅವರು ಅದನ್ನು ವ್ಯವಸ್ಥಿತವಾಗಿ ಕೆಲಸ ಮಾಡದೆ ಅದು ಅವರಿಗೊಂದು ಮನಸ್ಸಿನಲ್ಲಿ ಇಚ್ಛೆ ಇರುವುದಿಲ್ಲ. ಇದು ಒಂದು. ಎರಡನೇದು ನಾನು ಹೇಳ್ತೇನೆ, ನರೇಂದ್ರ ಮೋದಿಯವರು ಮಂಗಳೂರಿಗೆ 170 ಕೋಟಿಯಷ್ಟು ಕುಡಿಯುವ ನೀರಿಗಾಗಿ ಅಮೃತ ಯೋಜನೆ ಕೊಟ್ಟರು. 60-70 ವರ್ಷದಲ್ಲಿ ರಾಜಕಾರಣ ಮಾಡಿದಂಥ ಯಾವುದೇ ಒಂದು ಪಕ್ಷ ಮಹಾನಗರ ಪಾಲಿಕೆಗೆ ಕೊಟ್ಟಿಲ್ಲ ಸ್ವಾಮಿ. ನಾನು ಕೇಳೋದು ಯಾಕೆ? ಇಷ್ಟು ವರ್ಷ ಇತಿಹಾಸದಲ್ಲಿ ಯಾರು ಕೊಟ್ಟಿದ್ದಾರೆ? ನನಗೆ ನೆನಪಿದೆ, ಕಳೆದ 10-15 ವರ್ಷದ ಹಿಂದೆ ಮಂಗಳೂರು ಮಹಾನಗರ ಪಾಲಿಕೆ ಕಾಂಗ್ರೆಸ್ ಇದ್ದಾಗ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅತ್ಯಧಿಕವಾಗಿ ಕೊಟ್ಟದ್ದು 5 ಕೋಟಿ. 5 ಕೋಟಿಗೆ ಟೌನ್ ಹಾಲ್ನಲ್ಲಿ ಭಾಳ ದೊಡ್ಡ ಕಾರ್ಯಕ್ರಮ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಕರ್ನಾಟಕದಲ್ಲಿ ಯಡಿಯೂರಪ್ಪರ ಸರ್ಕಾರ ಇದ್ದಾಗ 200 ಕೋಟಿ ಬಂದಿದೆ, ನಾವು ಕಾರ್ಯಕ್ರಮ ಮಾಡಿಲ್ಲ. ಅಂದರೆ ಇದು ಒಟ್ಟು ವ್ಯವಸ್ಥಿತವಾಗಿ ಡೆವಲಪ್ಮೆಂಟ್ನ ದೃಷ್ಟಿಯಲ್ಲಿ ಒಂದು ಯೋಜನೆಗಳು. ಎರಡನೇದು, ರಾಜ್ಯ ಸರ್ಕಾರ ಮತ್ತು ಮಹಾನಗರ ಪಾಲಿಕೆ ತಮ್ಮದೇ ಕೈಲಿರುವಾಗ ಶಾಸಕರಿಗೆ ಇಲ್ಲ ಮಹಾನಗರ ಪಾಲಿಕೆಗೆ ಇಲ್ಲ ಜಿಲ್ಲಾಡಳಿತಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಜನರಿಗೆ ಮಾಡಿಕೊಳ್ಳುವಂಥ ಅವಕಾಶ ಹಲವಾರಿತ್ತು. ನೀವು ಹಿಂದೆ ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯ ಪ್ರಣಾಳಿಕೆ ತೆಗೆದು ನೋಡಿ, ನನ್ನ ಹತ್ರ ಇದೆ. ಅದರಲ್ಲಿ ಹೇಳಿದ್ದಾರೆ, ಯಾವುದೇ ಕಾಲಕ್ಕೂ ನಮಗೆ ಮತ ಹಾಕಿ, ಯಾವುದೇ ಕಾಲಕ್ಕೂ ನಮಗೆ ಮತ ಹಾಕಿದ್ದಲ್ಲಿ ನಾವು ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸನ್ನು ಏರಿಸುವುದಿಲ್ಲ ಹೇಳಿದ್ದಾರೆ ಅವರು. ಕಾಂಗ್ರೆಸ್ನ ನಾಯಕರು ಪತ್ರಿಕಾ ಹೇಳಿಕೆ ಕೊಟ್ಟಿದ್ದಾರೆ, ಪ್ರಣಾಳಿಕೆಯಲ್ಲಿ ಹಾಕಿದ್ದಾರೆ. ಆದರೆ 4.5 ವರ್ಷದ ಈಗ ಮಹಾನಗರ ಪಾಲಿಕೆಯಲ್ಲಿ ಪ್ರಥಮ ಅವಧಿಯಲ್ಲೇ 15% ಹೆಚ್ಚು ಮಾಡಿದರು. ಎರಡನೇ ಅವಧಿಯಲ್ಲಿ ಮೂರನೇ ಮೇಯರ್ ಬಂದಾಗ ಅವರು ಪುನರಪ 15% ಹೆಚ್ಚು ಮಾಡಿ 30% ಹೆಚ್ಚಾಯಿತು. ಇನ್ನು ಬರುವ ಮುಂದಿನ ಮೇಯರ್ ಬರುವಾಗ ಅವರು 15% ಹೆಚ್ಚು ಮಾಡ್ತಾರೆ. ಸರಿ, ನೀವು ಪ್ರಣಾಳಿಕೆಯಲ್ಲಿ ಹಾಕಿದ್ದೀರಲ್ವಾ, ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದೀರಲ್ಲ, ನಿಮ್ಮದೇ ಸರ್ಕಾರ ಉಂಟಲ್ಲ, ರಾಜ್ಯ ಸರ್ಕಾರ, ನಿಮ್ಮದೇ ಮಹಾನಗರ ಪಾಲಿಕೆ ಉಂಟಲ್ಲ, ನಿಮ್ಮದೇ ಶಾಸಕರಿದ್ದಾರಲ್ಲ, ಅಟ್ಲೀಸ್ಟ್ ಪ್ರಣಾಳಿಕೆಯಲ್ಲಿ ನಾವು ಕೊಟ್ಟಿದ್ದೇವೆ. ನಮ್ಮ ಗೌರವವನ್ನು ನಾವು ಉಳಿಸ್ಕೊಳ್ಬೇಕು. ಒಂದು ರಾಜಕೀಯ ಪಕ್ಷ ನಮ್ಮದು ಕೂಡ, ಕಾಂಗ್ರೆಸ್ ಕೂಡ ರಾಷ್ಟ್ರೀಯ ಪಕ್ಷ ಉಂಟು. ನಮ್ಮ ಗೌರವವನ್ನು ನಾವು ಉಳಿಸ್ಕೊಳ್ಬೇಕು ಅಂತೇಳಿ ಕಾಂಗ್ರೆಸ್ಸಿಗೆ ಕಾಣಬೇಕಲ್ವಾ? ಕಾಂಗ್ರೆಸ್ ಏನು ಮಾಡಬೇಕು? ನಾವೇ ಹಾಕಿದ್ದೇವೆ, ಇದನ್ನೀಗ ನಾವು ಜನರ ಹತ್ರ ಹೆಚ್ಚು ವಸೂಲಿ ಮಾಡಿದರೆ ನಮ್ಮ ಮರ್ಯಾದೆ ಹೋಗ್ತದೆ ಅಂತೇಳಿ ಇವರು ಶಾಸಕರುಗಳೆಲ್ಲ ಹೋಗಿ ಪ್ರಯತ್ನ ಮಾಡಿಸ್ಕೊಂಡು ಅದನ್ನು ಸರಿಪಡಿಸಿಕೊಡುವಂಥ ವ್ಯವಸ್ಥೆಗಳು ಇತ್ತವರ ತಾಕತ್ತಿತ್ತವರಿಗೆ. ಆದರೆ ಇಚ್ಛಾಶಕ್ತಿಯ ಕೊರತೆ ಇದೆ, ಅದಕ್ಕಾಗಿ ಆಗಲಿಲ್ಲ. ನಾನು ಹೇಳ್ತೇನೆ, ಅದಲ್ಲದೆ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಮಾತ್ರ ಅಲ್ಲ, ನೀವು ನೋಡಿ ಈಗ ಟ್ರೇಡ್ ಲೈಸೆನ್ಸಿಗೆ ಒಂದು 200ರಿಂದ 300 ಸ್ಕ್ವೇರ್ ಫೀಟ್ನ ಅಂಗಡಿಗೆ ಅವರೊಂದು ಟ್ರೇಡ್ ಲೈಸೆನ್ಸಿಗೆ ಒಂದು ಟ್ಯಾಕ್ಸನ್ನು ಹಾಕಿದರು. ಟ್ರೇಡ್ ಲೈಸೆನ್ಸಿಗೆ ಒಂದು ಟ್ರೇಡ್ ಲೈಸೆನ್ಸನ್ನು ಮಾಡಬೇಕು ಅಂತೇಳಿ ಆದರೆ ಉದ್ದಿಮೆ ಪರವಾನಗಿ ಒಂದು 600ರಿಂದ 800 ರೂಪಾಯಿ ಇದೆ 200ರಿಂದ 300 ಸ್ಕ್ವೇರ್ ಫೀಟಿಗೆ. ಅದರಲ್ಲಿ ಘನ ತ್ಯಾಜ್ಯ ವಿಲೇವಾರಿ ಕಸ ವಿಲೇವಾರಿ ಅಂತೇಳಿ ಒಂದು ಟ್ಯಾಕ್ಸನ್ನು ಸಂಗ್ರಹ ಮಾಡಿದರು, ಅದು 15,000 ರೂಪಾಯಿ. ಟ್ರೇಡ್ ಲೈಸೆನ್ಸಿಗೆ 600 ರೂಪಾಯಿ, ಅದು ಅಂದಾಜು 15,000 ರೂಪಾಯಿ. ಯಾವ ಅಂಗಡಿ ಅವನು ಕೊಟ್ಟಾನು? ಅವನಿಗೆ ಕೊಡ್ಲಿಕ್ಕೆ ಆಗ್ತದ? ಒಂದು ಸಣ್ಣ ಒಂದು 100-200 ಸ್ಕ್ವೇರ್ ಫೀಟ್ನ ಅಂಗಡಿಯವನು, ಒಂದು ಗೂಡು ಅಂಗಡಿಯವನು 15,000 ರೂಪಾಯಿ ವರ್ಷಕ್ಕೆ ಟ್ರೇಡ್ ಲೈಸೆನ್ಸಿಗೆ ಕಟ್ಟಬೇಕು ಅಂಥೇಳಿ. ಅಂದರೆ ಎಬ್ನಾರ್ಮಲ್ ಆಗಿ ಅವರು ಏರಿಸಿದ್ದಾರೆ. ಈ ರೀತಿಯ ಸಮಸ್ಯೆಗಳು ನಾನು ಹೇಳಲಿಕ್ಕೆ ಹೋದರೆ ಒಂದು ದಿವಸದ ಗಟ್ಟು ಅಷ್ಟಿದೆ.
ನೋಡಿ, ನಮ್ಮ ಇಲ್ಲಿ RTO ಕೆಲಸದಲ್ಲಿ ಈಗ ಬಂಟ್ವಾಳದಲ್ಲಿ ಒಂದು RTO ಕೇಂದ್ರವನ್ನು ತೆರೆದರು. ಮಂಗಳೂರಿನ RTO ಎಲ್ಲ ಅಧಿಕಾರಿಗಳಿಗೆ ಅದಕ್ಕೆ ಒಂದು ವ್ಯವಸ್ಥಿತವಾಗಿ ಇಲ್ಲಿ ಮಂಗಳೂರು RTOನಲ್ಲಿ ಅದಕ್ಕೆ ಕೆಲಸ ಆಗ್ತಾಯಿಲ್ಲ. ಈಗ ಯಾಕಾಗ್ತದೆ ಅಂದರೆ ಅವರಿಗೆ ಬಂಟ್ವಾಳದಲ್ಲಿ ಆಗಬೇಕು ಬೇಡ ಅವರವರ ವಿರುದ್ಧ ದೃಷ್ಟಿಕೋನ ಇರ್ಬೋದು. ಆದರೆ ಒಟ್ಟು ಜನರಿಗೆ ಸಂಕಷ್ಟವನ್ನು ಪಡುವಂಥ ಪರಿಸ್ಥಿತಿ ಇದೆ. ಇವತ್ತು ಹೋಗಿ ಇಲ್ಲಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಹೋಗಿ, ತಹಶೀಲ್ದಾರ್ನ ಈ ಮಿನಿ ವಿಧಾನಸೌಧಕ್ಕೆ ಹೋಗಿ, ಅಲ್ಲಿ ಕೂಡ ಸಮಸ್ಯೆಗಳಿದೆ. ಏನು, ನಮಗೆ RTC ಬೇಕು ಅಂತ ಹೇಳಿದ್ರೆ 11 ಈಗ ಸ್ಕೆಚ್ ಆಗಬೇಕು, 11 ಸ್ಕೆಚ್ ಆಗಬೇಕಂದ್ರೆ ಮೂಡಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಮುಂಚೆ ಹೇಳಿದ್ರು ಅವರು, ಮೂಡದ ಯಾವುದೇ ರೀತಿಯ ಕಚೇರಿಗಳಲ್ಲಿ ನೀವು ಡೈರೆಕ್ಟಾಗಿ ಹೋಗಬೇಕಾಗಿಲ್ಲ, ವಾರಕ್ಕೆ 2 ದಿವಸ ಮೂಡದ ಅಧಿಕಾರಿಗಳನ್ನು ಮಂಗಳೂರಿನ ಮಹಾನಗರ ಪಾಲಿಕೆಯಲ್ಲಿ ತಂದು ಕೂತ್ಕೊಳಿಸ್ತೇವೆ ಅಂತ ಹೇಳಿದರು. ಏನಾಯಿತು ಗೊತ್ತಿಲ್ಲ ನನಗೆ. ಆದರೆ ಈಗಲೂ ಕೂಡ ಎಲ್ಲ ಫೈಲ್ಗಳು ಮೂಡಕ್ಕೆ ಹೋಗಬೇಕು. ಅಂದರೆ ಒಟ್ಟು ಜನರಿಗೆ ಕೆಲಸವನ್ನು ಆಗುವುದಿಲ್ಲ. ಆದರೆ ಪ್ರಚಾರವನ್ನು ಬಹಳಷ್ಟು ಗಿಟ್ಟಿಸಿದ್ದಾರೆ. ನಾನು ಹೇಳ್ತೇನೆ, ಇವತ್ತು ಬಹಳಷ್ಟು ಪ್ರಚಾರಗಳನ್ನು ಹೇಗೆ ಗಿಟ್ಟಿಸಿದ್ದಾರೆ ಅಂತ ಹೇಳಿದರೆ, ಇವತ್ತು ನಾನು ಹೇಳಬಾರ್ದು ಯಾವುದೇ ವ್ಯಕ್ತಿಯ ಬಗ್ಗೆ ಆಗಿದ್ದು, ಯಾವುದೇ ಅಭ್ಯರ್ಥಿಯ ಬಗ್ಗೆ ನಾವು ವಿಷಯಗಳನ್ನು ಹೇಳಬಾರ್ದು. ಆದರೆ ಇವತ್ತು ಯಾವ ಅಭ್ಯರ್ಥಿಗಳು ಯಾವುದೆಲ್ಲ ಕೆಲಸಗಳನ್ನು ನಾನು ಮಾಡಿದ್ದೇನೆ ಅಂತ ಹೇಳ್ತಾರೆ, ಕುಲಂಕುಷವಾಗಿ ಅದರ ಎಲ್ಲ ಪಟ್ಟಿಗಳನ್ನು ನಾವು ಗಮನಿಸಬೇಕು. ಎಲ್ಲ ಪಟ್ಟಿಗಳು ನಮ್ಮ ಕಾಲದಲ್ಲಿಯೇ ಕೆಲಸ ಆದದ್ದು. ಇವತ್ತು ಮಂಗಳೂರಿನ ಏನು ಕಮಿಷನರೇಟ್ ಆಫೀಸ್ ಇದೆ, ಪೊಲೀಸ್ ಕಮಿಷನರ್, ಅದು ನಮ್ಮ ಅವಧಿ ಆದದ್ದು. ಮಂಗಳೂರಿನ ಕೋರ್ಟಿನ ಏನು ಬಿಲ್ಡಿಂಗ್ ಆಗಿದೆ, ನಮ್ಮ ಅವಧಿಯಲ್ಲಿ ಆದದ್ದು. ಮಂಗಳೂರಿನ ಸರ್ಕಿಟ್ ಹೌಸ್ ಒಳಗಡೆ ಈಗ ಹೊಸ ಸರ್ಕಿಟ್ ಹೌಸ್ ಆದದ್ದು, ನಮ್ಮ ಅವಧಿಯಲ್ಲಿ ಆದದ್ದು. ಮಂಗಳೂರಿನಲ್ಲಿ ಈಗ ಏನು 3D ವಿವೇಕಾನಂದ 3D ತಾರಾಲಯ ಅಂತ ಏನು ಪಿಲಿಕುಳದಲ್ಲಾಗಿದೆ, ನಮ್ಮ ಅವಧಿಯಲ್ಲಿ ಆದದ್ದು. ಯಾಕೆ ಅಂತ ಹೇಳ್ತೇನೆ, ಯಡಿಯೂರಪ್ಪರು ಮುಖ್ಯಮಂತ್ರಿ ಆಗಿದ್ದಾಗ ಅವರು ಒಮ್ಮೆ ಶಂಕುಸ್ಥಾಪನೆ ಮಾಡಿ 11 ಕೋಟಿ ಬಿಡುಗಡೆ ಮಾಡಿದರು. ಅದರ ನಂತರ ಸ್ವಲ್ಪ ಸಮಯ ಅದು ನಿಂತಿತು. ಯಾಕೆ ನಿಂತಿತು ಅಂತ ಹೇಳಿದರೆ, 2D ತಾರಾಲಯಕ್ಕೆ ಅವರು 11 ಕೋಟಿಯನ್ನು ಬಿಡುಗಡೆ ಮಾಡಿದರು. ಆಗ ನಮ್ಮ ಶಾಸಕರಾದ ಯೋಗೀಶ್ ಭಟ್ರಿಗೆ ಇರ್ಬೋದು ಮತ್ತು ಸಚಿವರುಗಳಿಗೆ ಏನು ಖಂಡಿತ ನಮ್ಮ ಸಚಿವರುಗಳಿಗೆ 2D ತಾರಾಲಯ ಇಡೀ ದೇಶದಲ್ಲಿ ಹಲವು ಕಡೆ ಇದೆ. ಕರ್ನಾಟಕದಲ್ಲಿ ನಾವು ಮಂಗಳೂರಿನಲ್ಲಿ ಏನಾದರೂ ಹೊಸತಾದನ್ನು ಮಾಡಬೇಕು ಅಂತೇಳಿ ಅದನ್ನು 3D ತಾರಾಲಯ ಮಾಡಬೇಕು ಅಂತ ಹೇಳಿದ್ರು. 3D ತಾರಾಲಯಕ್ಕೆ ಬೇಕಾದ ದಾಖಲೆಗಳನ್ನು ನಾವು ಸಂಗ್ರಹಿಸಿಕೊಂಡು ಆವತ್ತು ಸರ್ಕಾರದಲ್ಲಿ ಮಂಡನೆ ತಗೊಂಡು ಅನುಮೋದನೆ ತಗೊಳ್ಳುವಾಗ ಸ್ವಲ್ಪ ಸಮಯಗೊಂಡಿತು. ಆ ಸಮಯ ಸಿಕ್ಕಿದ ನಂತರ ಪುನರಪಿ 3D ತಾರಾಲಯಕ್ಕೆ 13.5 ಕೋಟಿ ಅಡಿಷನಲ್ ಆಗಿ ಜಗದೀಶ್ ಶೆಟ್ಟರ್ ಅವರು ಸ್ಯಾಂಕ್ಷನ್ ಮಾಡಿದರು. ಒಟ್ಟು 24.5 ಕೋಟಿಯಲ್ಲಿ ಜಗದೀಶ್ ಶೆಟ್ಟರ್ ಅವರು 13.5 ಕೊಟ್ಟಂಥ ದಾಖಲೆಗಳು ನನ್ನ ಹತ್ರ ಇದೆ. ಯಡಿಯೂರಪ್ಪರು 11.5 ಕೋಟಿ ಸ್ಯಾಂಕ್ಷನ್ ಮಾಡಿದ್ದು ನನ್ನ ಹತ್ರ ದಾಖಲೆಗಳಿದೆ. ಅಂದರೆ ಒಟ್ಟು ನಾನು ಏನು ಹೇಳಿ ಕೇಳ್ತಾ ಇದ್ದೆ ಅಂತಂದರೆ, ನಾವು ಮಾಡಿದ್ದು. ಆದರೆ ಇವತ್ತು 3D ತಾರಾಲಯ ಕಾಂಗ್ರೆಸ್ ಪಕ್ಷ ಮಾಡಿದೆ ಅಂತೇಳಿ ಹೇಳ್ತಾ ಇದೆ, ತೊಂದರೆ ಇಲ್ಲ. ಆದರೆ ಜನರು ಗಮನಿಸ್ತಾ ಇದ್ದಾರೆ. ಇನ್ನೊಂದು, ಇವತ್ತು ಒಟ್ಟು ಮಂಗಳೂರಿನಲ್ಲಿ ನಾವು ಗಮನಿಸಿದ್ದು ಈ ರೀತಿಯ ಮಂಗಳೂರಿನ ಕೇಂದ್ರದಿಂದ ನೇರವಾಗಿ ಇವತ್ತಿನ ತನಕ ಮಂಗಳೂರು ಮಹಾನಗರ ಪಾಲಿಕೆ ಆದ ನಂತರ ರಸ್ತೆಗಾಗಿ ನಿತಿನ್ ಗಡ್ಕರಿ ಅವರು 15 ಕೋಟಿ ಬಿಡುಗಡೆ ಮಾಡಿದ್ದಾರೆ. ನಮ್ಮ ಸಂಸದರು ರೆಕಮೆಂಡೇಷನ್ ಕಳಿಸಿ 15 ಕೋಟಿ ರಸ್ತೆಗೆ ಬಿಡುಗಡೆ ಮಾಡಿದ್ದಾರೆ. ಆದರೆ ಆ ರಸ್ತೆಗಳು ಕೆಲಸ ಪ್ರಾರಂಭವಾದಾಗ ನಮ್ಮ ಸಂಸದರಿಗೆ ಕೂಡ ಗೊತ್ತಿದೆ. ಯಾಕಂದರೆ ಅದು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಇಂಪ್ಲಿಮೆಂಟೇಷನ್ ಪಾರ್ಟಿನಲ್ಲಿ ಬರುವಾಗ ಅದು ಬರ್ತದೆ ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಮುಖಾಂತರ, ಇಲ್ಲ ಮಹಾನಗರ ಪಾಲಿಕೆ ಮುಖಾಂತರವಾಗುವುದು. ಅಂದರೆ ಈ ರೀತಿಯ ವ್ಯವಸ್ಥೆಗಳಲ್ಲಿ ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳನ್ನು ಅದು ವ್ಯವಸ್ಥಿತವಾಗಿ ಸ್ಥಳೀಯ ಜಿಲ್ಲಾಡಳಿತಗಳು ಮತ್ತು ಸ್ಥಳೀಯ ಮಹಾನಗರ ಪಾಲಿಕೆ ಅದು ಅವರಿಗೆ ಬೆನಿಫಿಟ್ ಆಗ್ತದೆ. ಮಹಾನಗರ ಪಾಲಿಕೆ ಇವತ್ತು ಆಡಳಿತದಲ್ಲಿರುವಂಥದ್ದು ಮತ್ತು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಆಡಳಿತದಲ್ಲಿರುವುದು ಕಾಂಗ್ರೆಸ್. ಹಾಗಾಗಿ ಅದಕ್ಕೆ ಬೆನಿಫಿಟ್ ಆಗಿದೆ. ಬಿಟ್ಟರೆ ಎಲ್ಲ ಕೆಲಸಗಳ ಕಾಮಗಾರಿ ನೋಡಬೇಕು ನೀವು, ಅದರಲ್ಲಿ ಕಾಂಗ್ರೆಸ್ನ ಈಗಿನ ಅವಸ್ಥೆಗಳಲ್ಲಿ. ಮತ್ತು ನಾನು ಇವತ್ತಿನ ಒಟ್ಟು ವ್ಯವಸ್ಥೆಗಳಲ್ಲಿ ಈ 4.5 ವರ್ಷಗಳಲ್ಲಿ, ಈ 5 ವರ್ಷಗಳಲ್ಲಿ ನೇರವಾಗಿ ಮಂಗಳೂರು ಮಹಾನಗರ ಪಾಲಿಕೆಗೆ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದ ಹಣದ ಪಟ್ಟಿ ಎಷ್ಟು, ನಾನು ನೇರವಾಗಿ ಚರ್ಚೆಗೆ ಕೂತ್ಕೊಳ್ಳಿಕ್ಕೆ ತಯಾರಿದ್ದೇನೆ. ಕಾಂಗ್ರೆಸ್ನ ಯಾವುದೇ ನೇತರ ನನ್ನ ಹತ್ರ ಇದೆ ಪಟ್ಟಿ. ಒಟ್ಟು ಆ ಪಟ್ಟಿ ಕೂಡ ಇದೆ. ಅದು ಮಾತ್ರ ಅಲ್ಲ, ಇವತ್ತು ಒಟ್ಟು ಕೆಲಸಗಳಾದಂಥದ್ದು ಯಾವುದಿದೆ ಅದನ್ನೆಲ್ಲ ಗಮನಿಸಿದಾಗ, ಈಗ ದುರ್ಗಾಮಾಲ್ನಿಂದ ಹಿಡಿದು ಬಾಲಾಜಿ ಟಾಕೀಸ್ ತನಕ ಇರುವುದೇ ಆ 11 ಕೋಟಿ ರಸ್ತೆ ಅನುದಾನ, ಅದು ಯಡಿಯೂರಪ್ಪರು ಕೊಟ್ಟಂಥ ಅನುದಾನ. ಅದು ಉದ್ಘಾಟನೆ ಮಾಡಿದವರು ಇವತ್ತಿನ ಕಾಂಗ್ರೆಸ್. ಆದರೆ ಒಟ್ಟು ಈ ರೀತಿಯಲ್ಲಿ ಜನರಿಗೆ ಕೆಲಸ ನಮ್ಮ ಅವಧಿಯಲ್ಲಿ ಆದರೂ ಕೂಡ ಜನರಿಗೆ ನಾವು ಕೆಲಸ ಮಾಡಿ ಕೊಟ್ಟಿದ್ದೇವೆ ಅಂತ ಹೇಳೋದಷ್ಟೇ. ಇದನ್ನೆಲ್ಲವನ್ನು ನಾವು ಮನೆಗೆ ಹೋಗಿ ಹೇಳುವಂಥ ಕೆಲಸಗಳು ನಮ್ಮ ಕಾರ್ಯಕರ್ತರು ಮಾಡ್ತಾರೆ. ನನಗೆ ವಿಶ್ವಾಸ ಇದೆ, ಕಾರ್ಯಕರ್ತರು ಬಹಳ ಯಶಸ್ವಿಯಾಗಿ ಅದನ್ನು ಮಾಡಿಸ್ಕೊಡ್ತಾರೆ. ಜನರು ಅದನ್ನು ಇವತ್ತು ಒಟ್ಟಿಗೆ ಆದಂಥ ಒಟ್ಟು ವ್ಯವಸ್ಥೆಗಳಲ್ಲಿ ಜನರು ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸ್ತಾ ಇದ್ದಾರೆ. ನಾನು ನಿಮಗೆ ಒಂದು ಹೇಳ್ತೇನೆ, ಶಾಸಕರು ಪ್ರಚಾರವನ್ನು ಮಾಡಿದ್ದಾರೆ. ಶಾಸಕರು ಪ್ರಚಾರವನ್ನು ಮಾಡಿದ್ದನ್ನು ನಾನು ಅದರ ಬಗ್ಗೆ ಒಂದು ಅಭ್ಯರ್ಥಿಯಾಗಿ ನಾನು ಮಾತಾಡಲೇಬಾರ್ದು.
ಆದರೆ ನಾನು ಹೇಳ್ತಾ ಇರೋದು, ಶಾಸಕರು ಪ್ರಚಾರ ಮಾಡಿದ್ರಲ್ಲ, ಈಗ ಇತ್ತೀಚೆಗೆ ಅವರು ಮಂಗಳೂರಿನಲ್ಲಿ ಒಂದು ತುಂಬ ಫ್ಲೆಕ್ಸ್ ಕಟೌಟ್ಗಳನ್ನೆಲ್ಲ ಹಾಕಿದರು. ಅದರಲ್ಲಿ ಒಂದು 5-6 ವಿಷಯಗಳನ್ನು ಅವ್ರು ಮನ್ನಣೆ ಮಾಡಿದರು. ಆ 5-6 ವಿಷಯಗಳನ್ನು ನಾನು ಮಾಡಿದ್ದೇನೆ ಅಂತ ಹೇಳಿದರು. ಅದರಲ್ಲಿ ಮಂಗಳೂರಿಗೆ ಸ್ಮಾರ್ಟ್ ಸಿಟಿ ತಂದುಕೊಟ್ಟದ್ದು ಅಂಥೇಳಿ ಶಾಸಕರು ಅಂತ ಹೇಳಿದರೆ, ಸ್ಮಾರ್ಟ್ ಸಿಟಿ ಎಲ್ಲರಿಗೂ ಗೊತ್ತಿದೆ, ಕೇಂದ್ರದ ಅನುದಾನ ಅಂಥೇಳಿ. ಕುಡಿಯುವ ನೀರಿಗಾಗಿ ಅಮೃತ ಯೋಜನೆ ಕೊಟ್ಟಿದ್ದರು ಅಂತ ಅವರು ಹೇಳಿದರು. ಕುಡಿಯುವ ನೀರಿನ ಅಮೃತ ಯೋಜನೆ ಕೇಂದ್ರ ಸರ್ಕಾರದಂತ ಇಡೀ ಜಗತ್ತಿಗೆ ಗೊತ್ತಿದೆ, ಅವರು ಅದರಲ್ಲಿ ಹಾಕಿದ್ದಾರೆ. ಇನ್ನೊಂದು, ನಾವು ಹಕ್ಕುಪತ್ರವನ್ನು ನಾವು ಕೊಟ್ಟಿದ್ದೇವೆ ಅಂತ ಹಾಕಿದ್ದಾರೆ ಅವರು. ಸರಿ, ನಾನು ಕೇಳ್ತಾ ಇದ್ದೇನೆ, ನೀವು ಈಗ ಕೊಟ್ಟಿದ್ದೀರಿ. ಅವತ್ತು ಭಾರತೀಯ ಜನತಾ ಪಾರ್ಟಿ 3 ಸಲ ಅವತ್ತಿನ ರಾಜ್ಯಪಾಲರಾದ ಹಂಸರಾಜ್ ಭಾರದ್ವಾಜ್ ಹತ್ರ ಭಾರತೀಯ ಜನತಾ ಪಾರ್ಟಿಯ ಒಟ್ಟು ಯಡಿಯೂರಪ್ಪರ ನೇತೃತ್ವದಲ್ಲಿ 3 ಸಲ ಹಂಸರಾಜ್ ಭಾರದ್ವಾಜ್ ಹತ್ರ ಹಕ್ಕುಪತ್ರವನ್ನು ಅನುಮೋದನೆ ಕೊಡಿ ಅಂಥೇಳಿ ನಾವು ಪಕ್ಷದ ಕಡೆಯಿಂದ ಮತ್ತು ಅಂದಿನ ಸರ್ಕಾರ ಇರುವಾಗ ನಮ್ಮ ಸಂದರ್ಭದಲ್ಲಿ ನಾವು ಕೇಳಿಕೊಂಡೆವು. ಆದರೆ ಅಂದಿನ ರಾಜ್ಯಪಾಲರು ಅನುಮೋದನೆ ಕೊಟ್ಟಿಲ್ಲ. ಆದರೆ ಈಗ ವಜುಭಾಯಿ ವಾಲಾ ಅವರು ರಾಜ್ಯಪಾಲರಾಗಿದ್ದಾರೆ. ಅವರು ಬಂದಂಥದ್ದು ಭಾರತೀಯ ಜನತಾ ಪಾರ್ಟಿಯಿಂದ, ವಜುಭಾಯಿ ಅವರು ರಾಜಕೀಯ ಮಾಡ್ಬೋದಿತ್ತು, ಮಾಡಿಲ್ಲ. ಯಾಕಂದರೆ ಸಾರ್ವಜನಿಕರಿಗೆ ಏನು ಸಲ್ಲಿಸಬೇಕೋ ಅದು ತಲುಪಲೇಬೇಕು. ರಾಜಕೀಯವನ್ನು ಮಾಡಿ ಅವರಿಗೆ ಸಿಗದಂಥದ್ದು ಮಾಡುವಂಥದ್ದು, ರಾಜಕೀಯವನ್ನು ಮಾಡಲಿಕ್ಕೆ ಕೂತಂಥದ್ದು ರಾಜ್ಯಪಾಲರು ಆ ಸ್ಥಾನದಲ್ಲಿ ಕೂತ್ಕೊಳ್ಬಾರ್ದು. ರಾಜ್ಯಪಾಲರು ರಾಜಕೀಯ ಮಾಡಲಿಕ್ಕೆ ಕೂತ್ಕೊಳ್ಳುವಂಥದ್ದಲ್ಲ. ಸಹಜವಾಗಿ ಅವರು ಅನುಮೋದನೆ ಮಾಡಿದ್ದಾರೆ. ಹಾಗಿರುವಾಗ ನಾನು ಏನು ಹೇಳ್ತೇನೆ ಅಂತಂದರೆ, ಎಲ್ಲ ಕಡೆಯಲ್ಲಿ ನೀವು ಕಟೌಟ್ ಸಿದ್ದರಾಮಯ್ಯರದ್ದು ಯಾರ್ಯಾರು ಹಾಕಿದಿರಿ, ನೀವು ರಾಜ್ಯಪಾಲರ ಕಟೌಟ್ ಹಾಕಬೇಕಿತ್ತು. ರಾಜ್ಯಪಾಲರು ಅನುಮೋದನೆ ಕೊಟ್ಟ ಕಾರಣ ಇವತ್ತು ನೀವು ಅದನ್ನು ಹಕ್ಕುಪತ್ರವನ್ನು ವಿತರಿಸಿದ್ದೀರಿ. ಇಲ್ಲ ಅಂತೇಳಿದರೆ ನಿಮಗೆ ನಾವು ಹಕ್ಕುಪತ್ರ ನಾವು ವಿತರಿಸಿದ್ದೆವು. ನಾವು 3 ಸಲ ಮಂಡನೆ ಮಾಡಿದ್ದೇವೆ, 3 ಸಲ ನಾವು ಅನುಮೋದನೆ ಕೊಡಿ ಅಂತೇಳಿ ಹೋಗಿದ್ದೇವೆ. ರಾಜ್ಯಪಾಲರ ಹತ್ರ ಹೋಗಿ ಕೇಳಿಕೊಂಡಿದ್ದೇವೆ, ನಮ್ಮ ಎಲ್ಲ ದಾಖಲೆಗಳು ಇತ್ತು. ರಾಜ್ಯಪಾಲರು 3 ಸಲ ಅನುಮೋದನೆ ಕೊಟ್ಟಿಲ್ಲ. ಅಂದರೆ ರಾಜ್ಯಪಾಲರ ಕಟೌಟ್ ಹಾಕಬೇಕಿತ್ತು. ಆದರೆ ಆ ರೀತಿಯಲ್ಲಿ ರಾಜ್ಯಪಾಲರ ಒಟ್ಟು ವ್ಯವಸ್ಥೆಗಳಲ್ಲಿ ಅದು ಲಾಭ ಕಾಂಗ್ರೆಸ್ ತಾನು ಮಾಡಿದೆ ಅಂತ ಹೇಳ್ತಾ ಇದೆ. ಮತ್ತು ಅದು ಮಾತ್ರ ಅಲ್ಲ, ಇವತ್ತು ಮಂಗಳೂರಿನಲ್ಲಿ ಗ್ರೌಂಡ್+3 ಫ್ಲ್ಯಾಟ್ ಇದೆ. ಆ ಗ್ರೌಂಡ್+3 ಫ್ಲ್ಯಾಟ್ನ ವಿಷಯಗಳಲ್ಲಿ ನಾನು ಒಂದು ಮಾತನ್ನು ಕೇಳ್ತೇನೆ. ಯೋಗೀಶ್ ಭಟ್ರು ಅವರ ಕನಸಿನ ಕೂಸದು. ಪ್ರಥಮವಾಗಿ ಯೋಗೀಶ್ ಭಟ್ರು ಇರುವಾಗ ಅದು ಕಣ್ಣೂರಿನ ಪರಿಸರದಲ್ಲಿರುವ ಒಂದು ಜಾಗವನ್ನು ಐಡೆಂಟಿಫೈ ಮಾಡಿ ಅಲ್ಲಿ ಮಾಡೋದು ಅಂತೇಳಿ ಆಗಿತ್ತು. ಮತ್ತು ಪ್ರಥಮವಾಗಿ ಸಣ್ಣ ಜಾಗವನ್ನು ಐಡೆಂಟಿಫೈ ಮಾಡಿ ಒಂದು ಲೇಔಟ್ ಥರ ಮಾಡಿಕೊಡ್ಬೋದು ಅಂತ ಹೇಳೋದಷ್ಟರಲ್ಲಿ ಒಂದು ಯೋಜನೆಗಳಾಗಿತ್ತು. ಆದರೆ ಅದರ ನಂತರ ಏನಾಯಿತು ಅಂತ ಹೇಳಿದರೆ, ಅದು ಬೇಡ, ಗ್ರೌಂಡ್+3 ಫ್ಲ್ಯಾಟ್ ಮಾಡುವ ಅಂತ ಹೇಳೋದಷ್ಟರಲ್ಲಿ ಯೋಗೀಶ್ ಭಟ್ರ ಅವಧಿಯಲ್ಲಿ ಆಯಿತು. ಆದರೆ ಅದನ್ನು ಗ್ರೌಂಡ್+3 ಫ್ಲ್ಯಾಟ್ ಮಾಡುವ ದೃಷ್ಟಿಯಲ್ಲಿ ಬರುವಾಗ ಸಮಯಗಳು ಮೀರಿ ಹೋದ ಕಾರಣ ಅವತ್ತು ಆ ವಿಷಯಗಳು ನಿಂತು ಹೋಯಿತು. ನಾನೀಗ ಕೇಳ್ತಾ ಇದ್ದೀನಿ, ಈಗ ಕಾಂಗ್ರೆಸ್ನ ನಾಯಕರುಗಳಿಗಿರ್ಬೋದು, ಈಗಿನ ಶಾಸಕರುಗಳಿಗೆ ಆ ಗ್ರೌಂಡ್+3 ಫ್ಲ್ಯಾಟನ್ನು ವಿತರಣೆ ಮಾಡುವಂಥ ದೃಷ್ಟಿಯಲ್ಲಿ ಮತ್ತು ಅದರ ಬಗ್ಗೆ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿದ್ರೆ 4.5 ವರ್ಷದ ನಂತರ ಅವರಿಗೆ ನೆನಪಾಯಿತು. ಆ ಯೋಗೀಶ್ ಭಟ್ರು ಮಾಡಿದಂಥ ಎಲ್ಲ ದಾಖಲೆಗಳು ಇತ್ತು, ಅದನ್ನು ಕೂಡಲೇ ಅದರ ಹಿಂದೆ ಬಿದ್ದು ಕೂಡಲೇ 1 ವರ್ಷದೊಳಗಡೆ ಮಾಡಿಕೊಡ್ಬೋದಿತ್ತು. ಆದರೆ 4.5 ವರ್ಷದ ನಂತರ ಯಾಕೆ ಮಾಡಿದ್ದು ಅಂತ ಹೇಳಿದ್ರೆ, ಚುನಾವಣೆಯಲ್ಲಿ ಪ್ರಚಾರ ಗಿಟ್ಟಿಸ್ಕೊಳ್ಬೇಕು ಅಂತ ದೃಷ್ಟಿಯಲ್ಲಿ ಅವರು ಮಾಡಿದ್ದಾರೆ ಅಂತ ಹೇಳೋದು ಜನರಿಗೆ ಒಂದು ಗೊತ್ತಾಗಿದೆ. ಎರಡನೇದು, ಅದರಲ್ಲಿ 1.5 ಲಕ್ಷ ರೂಪಾಯಿ ಒಂದು ವ್ಯಕ್ತಿಗೆ, ಒಂದು ಮನೆಗೆ 4.5 ಲಕ್ಷ ರೂಪಾಯಿ ಅವರು ಐಡೆಂಟಿಫೈ ಮಾಡಿದ್ದಾರೆ. 1,000 ಮನೆ ಅಂತ ಹೇಳಿದರೆ 45 ಕೋಟಿಗೆ ಅವರು ಯಾರೋ ಕಾಂಟ್ರಾಕ್ಟ್ದಾರರಿಗೆ ಟೆಂಡರನ್ನು ಕೊಟ್ಟಿದ್ದಾರೆ. ಒಂದು ಮನೆಗೆ 4.5 ಲಕ್ಷ ರೂಪಾಯಿ ಅಂತ ಹೇಳಿದರೆ ಅದರಲ್ಲಿ 1.5 ಲಕ್ಷ ರೂಪಾಯಿ ಕೇಂದ್ರದ ನರೇಂದ್ರ ಮೋದಿಯವರ ಯೋಜನೆಯಲ್ಲಿ ಪ್ರಧಾನಮಂತ್ರಿ ಆವಾಸ್ ಏನು ಯೋಜನೆ ಮುಖಾಂತರ ಬರುವಂಥ ಹಣ. ಅದು ಎಲ್ಲಿಯಾದರೂ ನೀವು ಯಾರಾದರೂ ಉಲ್ಲೇಖ ಮಾಡಿದಾರಾ? ಅಂದರೆ 4.5 ಲಕ್ಷದಲ್ಲಿ 1.5 ಲಕ್ಷ ಅಂತ ಹೇಳಿದರೆ ಸರಿಸುಮಾರು 33% ಇಟ್ಸ್ ಕಮ್ಸ್ ಫ್ರಮ್ ಸೆಂಟ್ರಲ್ ಗೌರ್ಮೆಂಟ್. ಸರಿ, ಇನ್ನೊಂದು, ಪ್ರತಿಯೊಂದು ವ್ಯಕ್ತಿಯ ಮನೆ ಯಾರಿಗೆ ಸಿಗ್ತದೆ, ಆ ಮನೆ ಸಿಕ್ಕುವವನು 30,000 ರೂಪಾಯಿ ಅವನು ಪ್ರಥಮವಾಗಿ ಫಸ್ಟಿಗೆ ಕೊಡಬೇಕು. ಅದರ ನಂತರ ಅವನು 1 ಲಕ್ಷ ರೂಪಾಯಿ ಏನು ಬ್ಯಾಂಕಿನ 1,70,000 1 ಲಕ್ಷ ರೂಪಾಯಿ 70,000ದಿಂದ 1 ಲಕ್ಷ ರೂಪಾಯಿ ಅವನು ಬ್ಯಾಂಕಿನಲ್ಲಿ ಲೋನ್ ತಗೊಳ್ಬೇಕು. ಅಂದರೆ 1 ಲಕ್ಷದಿಂದ 1,30,000 ರೂಪಾಯಿ ಅವನು ಕೈಯಿಂದ ಹಾಕ್ಕೊಳ್ಬೇಕು. ಸರಿಸುಮಾರು 2,80,000 ರೂಪಾಯಿ ಹತ್ರ ಆಯಿತು. 2.5 ಲಕ್ಷದಿಂದ 2.80 ಆಯಿತು. ಇನ್ನೊಂದು, ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ 7.25% ಅನುದಾನದಲ್ಲಿ, ಅಂದರೆ ನಮ್ಮೆಲ್ಲರ ಏನು ಟ್ಯಾಕ್ಸಿನ ಹಣ ಇದೆ, ಆ ಟ್ಯಾಕ್ಸಿನ ಹಣದಿಂದ ಬರುವಂಥ ಹಣವನ್ನು ತೆಗೆದು ಮನೆ ಕಟ್ಟಲಿಕ್ಕೆ ಅವರು ಹಾಕುವಂಥ ಪರಿಸ್ಥಿತಿ ಇದೆ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇಡೀ ಒಂದು ವರ್ಷದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ 7.25% ಯೋಜನೆಯಲ್ಲಿ ಒಂದು ವರ್ಷದಲ್ಲಿ ಒಟ್ಟಾಗುವ ಮೊತ್ತ ವರ್ಷಕ್ಕೆ 1 ಕೋಟಿ ಮಾತ್ರ ಮಹಾನಗರ ಪಾಲಿಕೆಯಲ್ಲಿ. ಆದರೆ ಒಂದು ಮನೆಗೆ 70,000 ಮಂಗಳೂರು ಮಹಾನಗರ ಪಾಲಿಕೆ ಹಾಕ್ತದೆ ಅಂತೇಳಿ ಅವರ ಸ್ಟೇಟ್ಮೆಂಟಲ್ಲಿ ಉಂಟು, ಅವರ ದಾಖಲೆಗಳಲ್ಲಿ ಉಂಟು. ಒಂದು ಮನೆಗೆ 70,000 ಅಂಥೇಳಿ ಆದರೆ
1,000 ಮನೆಗೆ 7 ಕೋಟಿ ಆಯಿತು. 7.25% ಯೋಜನೆಯಲ್ಲಿ ನಾವು 7 ಕೋಟಿ ಕೊಡ್ತೇವೆ ಅಂತೇಳಿ ಅವರು ಹೇಳಿದಾಗ ಆಯಿತು. ಇವತ್ತು ನಾನು ಕೇಳ್ತೇನೆ, ನಿಮ್ಮ ಹತ್ರ ಒಂದು ವರ್ಷಕ್ಕೆ 7.25% ಯೋಜನೆಯಲ್ಲಿ ನಿಮ್ಮ ಹತ್ರ ಕಲೆಕ್ಟ್ ಆಗುವ ಹಣವೇ 1 ಕೋಟಿ ಅಂತ ಹೇಳಿದರೆ ನಿಮ್ಮ ಈ ಯೋಜನೆ 7 ವರ್ಷ ತಗೊಳ್ತದೆ ಅಂತ ಹೇಳಿದ್ರೆ ಗ್ಯಾರಂಟಿ ಆಯಿತು. ನಮ್ಮೊಡನೆ ಮಾತನಾಡಿದ ನಂತರ ಡಿ ವೇದವ್ಯಾಸ್ ಕಾಮತ್ ಅವರು ಮತ್ತೆ ಚುನಾವಣಾ ಪ್ರಚಾರಕ್ಕೆ ತೆರಳಿದರು. ಬಿಜೆಪಿ ಎಂದರೆ ಪ್ರಗತಿ, ಬಿಜೆಪಿ ಎಂದರೆ ಪ್ರಗತಿ, ಪ್ರಗತಿ ಎಂದರೆ ಬಿಜೆಪಿ, ಪ್ರಗತಿ ಎಂದರೆ ಬಿಜೆಪಿ, ಬಿಜೆಪಿ ಎಂದರೆ ಪ್ರಗತಿ.